ಮುಂಬರುವ ಮಹಾನಗರ ಪಾಲಿಕೆ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಬಾಕಿ ಉಳಿದಿದೆ. ಬಿಸಿಲನ್ನು ಲೆಕ್ಕಿಸದೆ ಅಭ್ಯರ್ಥಿಗಳು ಮತಯಾಚನೆಯಲ್ಲಿ ತೊಡಗಿರುವ ದೃಶ್ಯ ಕಂಡುಬರುತ್ತಿದೆ. ಮಂಗಳೂರಿನ ಬಂದರ್ ವಾರ್ಡಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಮಾಜಿ ಮೇಯರ್ ಅಶ್ರಫ್ ಕಣಕ್ಕೆ ಇಳಿದಿದ್ದಾರೆ. ಪಾಲಿಕೆಯ ಮೇಯರ್ ಆಗಿರುವಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ತನ್ನ ಕ್ಷೇತ್ರದಲ್ಲಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ಮಾಡಿದ್ದೇನೆ. ಜನರ ವಿಶ್ವಾಸ ಗಳಿಸುವಲ್ಲೂ ಯಶಸ್ವಿಯಾಗಿದ್ದೇನೆ. ಈ ಬಾರಿ ಮತದಾರರು ನನ್ನನ್ನು ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸವನ್ನು ಮಾಜಿ ಮೇಯರ್ ಅಶ್ರಫ್ ವ್ಯಕ್ತಪಡಿಸಿದರು. ಇವತ್ತು 3ನೇ ದಿವಸ ಆಗಿ ನಾವು ಪ್ರಚಾರ ಆರಂಭ ಮಾಡಿದೆ. 3 ದಿವಸದಿಂದ ಬಹಳ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ಬರ್ತಾ ಇದೆ. ಎಲ್ಲರೂ ಕೂಡ ತುಂಬ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾವು ಮೂರು ತಂಡವಾಗಿ ನಾವು ಪ್ರಚಾರ ಶುರು ಮಾಡಿದೆ. ಅಲ್ಲಿ ನಮ್ಮ ಸುಭಾಷ್ ನಗರಲ್ಲಿ ಒಂದು ತಂಡ ಹೋಗ್ತಾ ಇದೆ ಅಲ್ಲಿ, ಮತ್ತು ನಾನು ಇವರೊಟ್ಟಿಗೆ ಒಂದು ರೌಂಡ್ಸ್ ಪ್ರತಿಯೊಂದು ಮನೆ ಭೇಟಿ ಕೊಟ್ಟು ಮತ್ತೆ ಪ್ರತಿ ವಾರ್ಡಿನ ಜನರು ಅಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಮನೆ ಪ್ರಚಾರ ಅವರು ಖಂಡಿತವಾಗಿ ಮಾಡ್ತಾರೆ. ಕೆಲವು ಕಂಪ್ಲೇಂಟ್ಗಳು ಬಂದಿದೆ, ಅದನ್ನು ನಾನು ಭರವಸೆಯನ್ನು ಕೂಡ ಕೊಟ್ಟಿದ್ದೇನೆ. ಅದರಿಂದ ಎಲ್ಲ ಜನರ ಒಂದು ಆಶೀರ್ವಾದ ಖಂಡಿತವಾಗಿದೆ. ಯಾಕೆಂದರೆ ನನಗೆ ಪರಿಚಯ ಇರುವಂಥ ಏರಿಯಾ ಮತ್ತು ಮೇಯರಾಗಿ ಕೂಡ ಕೆಲಸ ಮಾಡಿದ ಜನರಿಗೆ ಗೊತ್ತಿದೆ. ಆ ಕಾರಣದಿಂದ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಸ್ಪರ್ಧಿಸುವ ಬಂದರ್ ವಾರ್ಡಿನಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಜಾತಿ ಧರ್ಮದವರ ಪ್ರೀತಿ ಬೆಂಬಲ ತನಗಿದೆ ಎಂಬುದು ಅಶ್ರಫ್ ಮಾತಾಗಿದೆ. ಹೀಗಾಗಿ ಗೆದ್ದೇ ಗೆಲ್ಲುತ್ತೇನೆ ಎಂಬ ವಿಶ್ವಾಸವೂ ಅವರಲ್ಲಿದೆ.